ಸೋಮೇಶ್ವರ ಉಚ್ಚಿಲದ ರಾಷ್ಟ್ರೀಯ ಹೆದ್ದಾರಿ ಬರಿಟುಪ್ಪುನ ಆರ್ಎನ್ ಕಲೆಕ್ಷನ್ಸ್ ಬೊಕ್ಕ ಮಾರ್ಕೆಟಿಂಗ್ ಮಾರಾಟ ಮಳಿಗೆಡು ಗ್ರಾಹಕ ಬಂಧುಲೆಗ್ ದೀಪಾವಳಿ ವಿಶೇಷ ಕೊಡುಗೆಯಾದ 50% ರಿಯಾಯಿತಿದ ವಿಶೇಷ ಮಾರಾಟ ಕೊಡುಗೆಯನ್ನು ಘೋಷಿಸಿದರು. ಆರ್ಎನ್ ಕಲೆಕ್ಷನ್ಸ್ ಮಲ್ಲಮಲ್ಲ ಮಾಲ್ಲೆಗ್ ಸಮ ಆಯ್ನ ಸರ್ವ ಸರಕದ ಮಾಮಲ್ಲ ಮಾರಾಟ ಮಳಿಗೆ. ಇಲ್ಲದ ಅಲಂಕಾರಿಕ ಸಾಮಗ್ರಿಲು ಗೃಹೋಪಯೋಗಿ ವಸ್ತುಲು ಅಂಗಿ ಕುಂಟುಲು ಪೆನ್ ಪುಸ್ತಕ ಶೂ ಚಪ್ಪಲ್ ಇಂಚ ಮಾತಾ ರೀತಿದ ಸಾಮಗ್ರಿಯನ್ನು ಪಡೆಯಿನ ಮಾರಾಟ ಮಳಿಗೆ. ತಂಗ್ಲಿನ ಪರಿಸರಡು ಗ್ರಾಹಕ ಬಂಧುಲಿಗ್ ಅನುಕೂಲ ಆಪಿಲಕ ಅತ್ಯಂತ ಕಡಿಮೆ ಬೆಲೆಟ್ ಅಕ್ಲಿಗ್ ಬೋಡಿತ್ತಿನ ವಸ್ತುಲಿನ ಕೊರಡು ಪಂಪಿನ ಉದ್ದೇಶಡ್ ಆರ್ಎನ್ ಕಲೆಕ್ಷನ್ ಸಂಸ್ಥೆನು ಸುರು ಮಲ್ತದ. ಇತ್ತೆ ಮಲ್ಲ ಮಾರಾಟ ಮಳಿಗೆಯಾದ ಮಾತಾ ರೀತಿದ ಸೊತ್ತುಲು ಮೂಲುಂಡು. ದೀಪಾವಳಿಗ್ ವಿಶೇಷವಾದ 50% ರಿಯಾಯಿತಿದ ಸೌಲಭ್ಯ ಉಂಡು. ಅಂಚನೆ ಪೊಂಜವುಲಿಗ್ ಇಲ್ಲಡೆ ಕುಳ್ಳುದು ಬೆನ್ಪುನ ಅವಕಾಶವಾದ ಕುಂಟುದ ಚೀಲ ಪೊಲ್ಲುನ ಬೇಲೆಲ್ನ ಕೊರದುಲ್ಲ ಎನ್ನತ ಉಪಯೋಗನ ಗ್ರಾಹಕರು ಪಡೆವನಡು ಪಂಡದು ಅಂಗಡಿದ ಮಾಲಕಿರು ಯುಪಿಎಂ ರಹೀಂ ತೆರಿಪಾದರು. ಆರ್ಎನ್ ಕಲೆಕ್ಷನ್ ಆ್ಯಂಡ್ ಮಾರ್ಕೆಟ್ ಇದರ ವತಿಯಿಂದ ನಾವು ದೀಪಾವಳಿ ಹಬ್ಬದ ಪ್ರಯುಕ್ತ ಮೊದಲನೇದಾಗಿ ಎಲ್ಲರಿಗೂ ಶುಭಾಶಯವನ್ನು ಹೇಳುತ್ತಾ ನಾವು ಇಲ್ಲಿ ಈ ಮಳಿಗೆಯಲ್ಲಿ ಎಲ್ಲ ವಸ್ತುಗಳನ್ನು 5% ಹಿಡಿದು 50% ನಾವು ಇಲ್ಲಿ ಗ್ರಾಹಕರಿಗೆ ಅವರ ಅನುಕೂಲಕ್ಕೋಸ್ಕರ ದೀಪಾವಳಿಯ ಶುಭ ಸಂದರ್ಭದಲ್ಲಿ ನಾವು ಒಂದು ಆಫರ್ ಕೊಡ್ತಾ ಇದ್ದೇವೆ. ಇದನ್ನು ಈ ಊರಿನ ಮತ್ತು ಪರ ಊರಿನ ನನ್ನ ಎಲ್ಲ ಗ್ರಾಹಕರು ಇದನ್ನು ಉಪಯೋಗಕ್ಕೆ ತೆಗೆದುಕೊಂಡು ನನ್ನ ಶಾಪಿಗೊಮ್ಮೆ ಭೇಟಿ ಕೊಟ್ಟು ನನಗೂ ಒಂದು ಶುಭಾಶಯವನ್ನು ನೀವು ತಿಳಿಸಬೇಕಾಗಿ ನಾನು ಈ ಮೂಲಕ ತಿಳಿಸ್ತಾ ಇದ್ದೇನೆ. ನನ್ನ ಮಳಿಗೆಯಲ್ಲಿರುವಂತಹ ಬಟ್ಟೆ ಬರ ಆಗಲಿ ಅಥವಾ ಇನ್ನಿತರ ಚಪ್ಪಲಿಯಾಗಲಿ ಗೃಹ ಉಪಯೋಗ ವಸ್ತುಗಳಾಗಲಿ ಅಥವಾ ತಿನ್ನುವ ಆಹಾರವಾಗಲಿ ಎಲ್ಲದರಲ್ಲಿ ನಾನು ಡಿಸ್ಕೌಂಟ್ ಮಾಡ್ತಾ ಇದ್ದೇನೆ. ನಾನು ಮಹಿಳೆಯರಿಗೋಸ್ಕರ ಒಂದು ಉತ್ತಮ ಉದ್ಯೋಗವನ್ನು ಕಲ್ಪಿಸಿಕೊಡ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಇದೀಗ ಬೀಡಿ ಕಟ್ಟುವಂತಹ ಮಹಿಳೆಯರಿಗೆ ಬೀಡಿಯ ಕೊರತೆ ಆಗಿ ದಿನನಿತ್ಯದ ಆಹಾರಕ್ಕೆ ಕೂಡ ಭಾಳಷ್ಟು ಕಷ್ಟಪಡ್ತಾ ಇದ್ದಾರೆ. ಅಂತಹ ಒಂದು ಸಂದರ್ಭದಲ್ಲಿ ನಾನು ಮಹಿಳೆಯರಿಗೆ ಟೈಲರಿಗೋಸ್ಕರ ಒಂದು ಒಳ್ಳೆಯ ಯೋಜನೆ ತಂದಿದ್ದೇನೆ.
ನಾವು ಪ್ಲಾಸ್ಟಿಕ್ ರಹಿತ ನಮ್ಮ ಸರ್ಕಾರ ಯಾವಾಗ ಘೋಷಣೆ ಮಾಡಿದ್ದೇವೆ ಅದಕ್ಕೆ ನಾನೊಂದು ಪೂರಕವಾಗಿ ಈ ಬಟ್ಟೆಯಿಂದ ಒಂದು ಚೀಲವನ್ನು ತಯಾರಿಸುವ ಒಂದು ವ್ಯವಸ್ಥೆಗೆ ನಾನು ಇಳಿದಿದ್ದೇನೆ. ಮಹಿಳೆಯರು ಇದನ್ನು ನನ್ನ ಅಂಗಡಿಗೆ ಭೇಟಿ ಕೊಟ್ಟು ಇದರ ಪ್ರಯೋಜನವನ್ನು ಪಡೆಯಿರಿ. ಇದಕ್ಕೆ ಬೇಕಾದಂತಹ ಎಲ್ಲ ವಸ್ತುಗಳು ನನ್ನ ಅಂಗಡಿಯಲ್ಲಿ ಲಭ್ಯವಿದೆ. ನೀವು ಮಾಡಬೇಕಾದಿಷ್ಟೇ, ನನ್ನ ಅಂಗಡಿಗೆ ಬಂದು ನಿಮಗೆ ಎಷ್ಟು ಹೊಲಿಲಿಕ್ಕೆ ಸಾಧ್ಯತೆ ಉಂಟು ಬಟ್ಟೆ ಅದನ್ನು ಪಡೆದುಕೊಂಡು ಅದಕ್ಕೆ ಬೇಕಾದಂಥ ನೂಲು, ಅದಕ್ಕೆ ಬೇಕಾದಂಥ ಕಟ್ಟಿಂಗ್ ಎಲ್ಲ ವ್ಯವಸ್ಥೆ ನಾವು ಮಾಡಿಕೊಡ್ತಾ ಇದ್ದೇವೆ. ಅದರ ಮೇಲೆ ನಿಮಗೆ ಒಂದು ಪರ್ಸೆಂಟೇಜ್ ನಾವು ಕೊಡ್ತಾ ಇದ್ದೇವೆ. ನನ್ನೊಂದಿಗೆ ಸಹಕರಿಸಿ ನಮ್ಮ ಮಳಿಗೆಗೆ ಭೇಟಿ ಕೊಟ್ಟು ನಮಗೆ ಒಂದು ಉತ್ತಮ ಒಂದು ವ್ಯವಹಾರಕ್ಕೆ ನೀವು ನಮಗೆ ಆಶಾಭಾವನಾಗಿ ನನಗೆ ಒಂದು ಉತ್ತಮ ಒಂದು ಸಹಕಾರವನ್ನು ನೀವು ಮೊದಲು ಕೊಟ್ಟಿದ್ದೀರಿ, ಇನ್ನೂ ಕೊಡಬೇಕಾಗಿ ನಾನು ಈ ಮಾಧ್ಯಮದ ಮೂಲಕ ಕೇಳಿಕೊಡ್ತಾ ಇದ್ದೇನೆ. ಧನ್ಯವಾದಗಳು. ಸೋಮೇಶ್ವರ ಉಚ್ಚಿಲ ಪರಿಸರಡೆ ಅತ್ತಂಡ ಉಳ್ಳಾಲ ವ್ಯಾಪ್ತಿರೆ ಈತೊಂಜಿ ಸರ್ವ ಸರಕದ ಮಾರಾಟ ಮಳಿಗೆ ಪಂಡ ಅವು ಆರ್ಎನ್ ಕಲೆಕ್ಷನ್ಸ್ ಇತ್ತೆ ದೀಪಾವಳಿಗ್ಲ ಗ್ರಾಹಕರಿಗೆ ವಿಶೇಷ ರಿಯಾಯಿತಿ ಸೌಲಭ್ಯದ ಖರೀದಿ ಅವಕಾಶ ಉಂಡು. ಅಂಚನೆ ಬೀಡಿ ಉದ್ಯಮ ಕಡಿಮೆ ಆವೊಂದುಪ್ಪುನ ಇತ್ತದ ದಿನಕ್ಲಿಡು ಪೊಂಚ ಉಲೆಗು ಇಲ್ಲಡೆ ಕುಂಟುದ ಕೈಚೀಲ ಪೋಲುನ ಅವಕಾಶದ ಸೌಲಭ್ಯ ಉಂಡು ಪಣದು ವಿದ್ಯಾಧರ್ ಶೆಟ್ಟಿ ತೆರಿಪಾಯರು. ಆತ್ಮೀಯ ವೀಕ್ಷಕ ಬಾಂಧವರೇ, ನಾವು ಉಳ್ಳಾಲ ವ್ಯಾಪ್ತಿಯ ಸೋಮೇಶ್ವರ ಉಚ್ಚಿಲದ ಆರ್ಎನ್ ಕಲೆಕ್ಷನ್ಸ್ ಮತ್ತು ಮಾರ್ಕೆಟಿಂಗ್ ಮಾರಾಟ ಮಳಿಗೆಯಲ್ಲಿದ್ದೇವೆ. ಇದು UBM ರಹೀಮ್ರವರು ತನ್ನ ಪತ್ನಿಗೋಸ್ಕರ, ಅಂದರೆ ಮಹಿಳಾ ಉದ್ಯೋಗವಾಗಿ ಕೊರೋನಾದ ಸಂಕಷ್ಟ ಕಾಲದಲ್ಲಿ ಮನೆಯಲ್ಲೇ ಕೂತುಕೊಂಡಾಗ ಏನಾದರೂ ಒಂದು ಉದ್ಯೋಗ ಮಾಡಬೇಕು ಎನ್ನುವಂತಹ ಉದ್ಯೋಗದ ಸ್ವಂತ ಉದ್ಯಮವನ್ನು ಆರಂಭಿಸಿದವರು. ಅದೀಗ ಹಂತ ಹಂತವಾಗಿ ಬೆಳೆದು ಆರ್ಎನ್ ಕಲೆಕ್ಷನ್ಸ್ ಮತ್ತು ಮಾರ್ಕೆಟಿಂಗ್ ಎನ್ನುವಂತಹ ಬಹುದೊಡ್ಡ ವ್ಯಾಪಾರ ಮಾರಾಟ ಮಳಿಗೆಯಾಗಿ ಬೆಳೆದಿದೆ. ಇಲ್ಲಿ ವಿಶೇಷವಾಗಿ ಈಗ ದೀಪಾವಳಿ ಸಂದರ್ಭ, ಈ ದೀಪಾವಳಿಯ ಸಂದರ್ಭದಲ್ಲಿ ತಮ್ಮೆಲ್ಲ ಗ್ರಾಹಕ ಬಂಧುಗಳಿಗೆ 5% 50% ರಿಯಾಯಿತಿಯ ಕೊಡುಗೆಯನ್ನು ಅವರು ಘೋಷಿಸಿದ್ದಾರೆ. ಇಲ್ಲಿ ಸರ್ವ ಸರಕಿನ ಮಳಿಗೆ ಅಂತ ಹೇಳ್ಬೋದು. ಒಂದು ರೀತಿಯಲ್ಲಿ ನಾವು ಮಾಲ್ ಅಂತ ಏನು ಹೇಳ್ತೇವೆ ಅಂತಹ ಮಾಲ್ನಲ್ಲಿ ಸಿಗಬಹುದಂಥ ಎಲ್ಲ ರೀತಿಯ, ಅದು ಬಹುಮಾನದ ಗಿಫ್ಟ್ಗಳು ಇರಬಹುದು, ಮನೆಯ ಸಾಮಗ್ರಿಗಳಿರಬಹುದು, ಅಥವಾ ಮನೆಯ ಅಲಂಕಾರಕ್ಕೆ ಬೇಕಾದಂತಹ ವಸ್ತುಗಳಿರಬಹುದು, ಮತ್ತು ವಸ್ತ್ರ ಉಪಕರಣಗಳು ಇರಬಹುದು. ಇಲ್ಲಿ ಅತ್ಯಂತ ಕಡಿಮೆ, ಈಗ ಅವರೊಂದು ತೋರಿಸಿದರು 199 ರೂಪಾಯಿಗೆ ಒಂದು ಸೀರೆ, ಅದರಲ್ಲಿ ವಿತ್ ಬ್ಲೌಸ್ ಪೀಸ್, ಅತ್ಯಂತ ಕಡಿಮೆ ದರದಲ್ಲಿ ಒಂದು ದೀಪಾವಳಿಗೆ ಒಳ್ಳೆಯ ಬಟ್ಟೆ ತೆಗೆದುಕೊಳ್ಬೇಕು ಎನ್ನುವರಿಗೆ ಇದೊಂದು ಒಳ್ಳೆಯ ಅವಕಾಶ. ಇಂತಹ ಅತ್ಯಂತ ಕಡಿಮೆ ಬೆಲೆಯಿಂದ ಬಹು ವಿಸ್ತಾರದ ಬೆಲೆಯವರೆಗಿನ ಎಲ್ಲ ರೀತಿಯ ಬಟ್ಟೆ, ಬರೆಗಳು, ಶರ್ಟ್, ಪ್ಯಾಂಟ್ಗಳು, ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ಇವೆ. ಎಲ್ಲ ರೀತಿಯ ಸಂಗ್ರಹದ ಮೇಲೆ ಅವರು 5% 50% ರಿಯಾಯಿತಿಯೊಂದಿಗೆ ದೀಪಾವಳಿಯ ಕೊಡುಗೆಯನ್ನು ಘೋಷಿಸಿದ್ದಾರೆ. ಮಾತ್ರವೇ ಅಲ್ಲ, ಎಲ್ಲ ಗ್ರಾಹಕ ಬಂಧುಗಳಿಗೆ ಇದರ ಉಪಯೋಗ ಆಗಬೇಕು ಎನ್ನುವಂಥ ಒಂದು ಆಶಯವನ್ನು ತಿಳಿಸಿದ್ದಾರೆ. ಇದರ ಜೊತೆಗೆ ನಮ್ಮ ಕರಾವಳಿ ಭಾಗದಲ್ಲಿ ಇದೀಗ ಮಹಿಳೆಯರ ಯಾವ ಬೀಡಿ ಉದ್ಯಮ ಅಂತ ಇದೆ ಅದು ಈಗ ಕಡಿಮೆ ಆಗ್ತಾ ಇದೆ, ನಶಿಸಿ ಹೋಗುತ್ತಾ ಇದೆ. ಬೀಡಿ ಮಾರುಕಟ್ಟೆಯೂ ಕೂಡ ಒಂದು ರೀತಿಯಲ್ಲಿ ಕಡಿಮೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈಗ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಪ್ಲಾಸ್ಟಿಕನ್ನು ಬ್ಯಾನ್ ಮಾಡುವಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಒದಗುವಂತಹ ಅನುಕೂಲಕರ ಬೆಲೆಯ ಕೈ ಚೀಲಗಳನ್ನು ಇವರು ಪರಿಚರಿಸ್ತಾ ಇದ್ದಾರೆ. ಈ ಕೈ ಚೀಲಗಳು ಬಟ್ಟೆಯ ಹೊಲಿಗೆಯ ಮೂಲಕವಾಗಿ ಇದನ್ನು ಅವರು ಎಲ್ಲ ಕಡೆಗೆ ಮಾರಾಟ ಮಾಡ್ತಾ ಇದ್ದಾರೆ, ಎಲ್ಲ ಕಡೆಗೆ ಅದನ್ನು ವಿತರಣೆ ಮಾಡ್ತಾ ಇದ್ದಾರೆ. ಇದನ್ನು ಹೊಲಿಯುವಂತಹ ಅವಕಾಶ ಮನೆಯಲ್ಲೇ ಕೂತು ಮಹಿಳೆಯರು ಮಾಡಬಹುದು. ಸಣ್ಣ ಕೈಚೀಲ ಮತ್ತು ದೊಡ್ಡ ಕೈಚೀಲ, ಬಟ್ಟೆಯ ಕೈಚೀಲ, ಇದನ್ನು ಮಹಿಳೆಯರು ತಮ್ಮ ಗೃಹ ಉದ್ಯಮವಾಗಿ ಇಲ್ಲಿಂದ ಅವರು ಅದಕ್ಕೆ ಬೇಕಾದಂತಹ ಎಲ್ಲ ಸರಕುಗಳನ್ನು ಕೊಡ್ತಾರೆ. ನೂಲು ಮತ್ತು ಅದಕ್ಕೆ ಕೈ ಚೀಲಕ್ಕೆ ಬೇಕಾದಂತಹ ಕೈಯನ್ನು ಒದಗಿಸ್ತಾರೆ. ಹೊಲಿದು ತಂದು ಅವರಿಗೆ ಒಪ್ಪಿಸುವುದಷ್ಟೇ ಕೆಲಸ. ಈ ಹೊಲಿಗೆಗೆ ಪ್ರತಿಫಲವಾಗಿ ಅವರು ದಿನಕ್ಕೆ ಒಂದಷ್ಟು ಆದಾಯವನ್ನು ಕೂಡ ಪಡೆದುಕೊಳ್ಳಬಹುದು. ಮನೆಯ ಬಿಡುವಿನ ವೇಳೆಯಲ್ಲೂ ಈ ಆದಾಯದ ಉಪಯೋಗವನ್ನು ಅವರು ಪಡೆದುಕೊಳ್ಬಹುದು. ಅದೇ ರೀತಿ ಆರ್ಎನ್ ಕಲೆಕ್ಷನ್ಸ್ ಮತ್ತು ಮಾರಾಟ ಮಳಿಗೆಗೆ ತಾಗಿಕೊಂಡೇ ಅವರದ್ದೇ ಆದಂತಹ ಫ್ಯಾಷನ್ ವಿಭಾಗವೂ ಇದೆ.
ಇಲ್ಲಿ ಪ್ಯಾಂಟ್ ಶರ್ಟ್ ಮತ್ತು ಹೆಂಗಳೆಯರ ಎಲ್ಲ ಬೇಕಾದಂತಹ ವಸ್ತ್ರ ಉಡುಪುಗಳನ್ನು ಹೊಲಿಯುವಂತಹ ಅವಕಾಶ ಇದೆ, ಹೊಲಿಗೆಗೂ ಅವಕಾಶ ಇದೆ. ಈ ರೀತಿಯಾಗಿ ಎಲ್ಲರಿಗೂ ಅನುಕೂಲವಾಗುವಂತಹ ಎಲ್ಲ ರೀತಿಯ ವಸ್ತುಗಳು, ಸರ್ವ ಸರಕಿನ ಮಾಳಿಗೆ, ಜೊತೆಗೆ ಮನೆಯಲ್ಲೇ ಕೂತು ಆದಾಯವನ್ನು ಮಾಡುವಂತಹ ಗೃಹಿಣಿಯರಿಗೆ, ಹೆಂಗೆಳೆಯರಿಗೆ ಒಳ್ಳೆಯ ಒಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ. ಎಲ್ಲ ಗ್ರಾಹಕ ಬಂಧುಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕು. ಎಲ್ಲರಿಗೂ ದೀಪಾವಳಿಯ ಈ ಕೊಡುಗೆ ಒಳ್ಳೆಯ ಅವಕಾಶವಾಗಿ ಮೂಡಿಬರಲಿ. ಎಲ್ಲರಿಗೂ ದೀಪಾವಳಿ ಶುಭಾಶಯವನ್ನು ತರಲಿ, ಶುಭವನ್ನು ತರಲಿ. UBM ಯಾವ ರೀತಿಯಾಗಿ ಅವರು ತನ್ನ ಪೆಂಡಲ್ ಉದ್ಯಮದಲ್ಲಿ ಅತ್ಯಂತ ಖ್ಯಾತಿಯನ್ನು ಪಡೆದಿದ್ದಾರೋ ಹಾಗೆ ಈ ಉದ್ಯಮವು ಯಶಸ್ವಿಯಾಗಿ ಅವರ ಈ ವ್ಯಾಪಾರ ಮಾರಾಟ ಮಳಿಗೆ ಎಲ್ಲ ಕಡೆಯೂ ಜನಜನಿತವಾಗಲಿ, ಎಲ್ಲರೂ ಇದರ ಉಪಯೋಗವನ್ನು ಪಡೆಯುವಂತಾಗಲಿ. ದೀಪಾವಳಿದ ವಿಶೇಷ ರಿಯಾಯಿತಿ ಮಾರಾಟ ಅಕ್ಟೋಬರ್ 17 ತಾರೀಕರ್ದು 25 ತಾರೀಕು ಮುಟ್ಟ ಉಂಡು ಪಣದು UBM ರಹೀಂ ತೆರಿಪಾದಿರು.